ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ದೇವಸ್ಥಾನ ಒಂದು ಶಾಂತಿಧಾಮ. ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಅವರವರ ಅಭ್ಯಾಸದಂತೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗುತ್ತೇವೆ. ಕೆಲವರು ಇಷ್ಟ ದೈವವನ್ನು ದರ್ಶಿಸಿಕೊಳ್ಳಲು ಹೋದರೆ, ಇನ್ನು ಕೆಲವರು ಮಾನಸಿಕ ನೆಮ್ಮದಿಗಾಗಿ ದೇವಾಲಯಕ್ಕೆ ಹೋಗುತ್ತಾರೆ. ಆದರೆ ಅಲ್ಲಿ ನಮಗೆ ಅರಿವಿಲ್ಲದಂತೆ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾವು ಮಾಡುತ್ತೇವೆ. ಅದರಿಂದ ನಾವು ದೋಷಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ. ನಾವು ಜೀವನದಲ್ಲಿ ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಅದಕ್ಕೆ ಹೇಗೆ ನಮ್ಮದೇ ಆದ ಕೆಲವು ನಿಯಮಗಳನ್ನು ಇಡುತ್ತೇವೋ, ಹಾಗೆಯೇ ದೇವಸ್ಥಾನಗಳಲ್ಲೂ ಕೂಡ ಕೆಲವೊಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಆ ನಿಯಮಗಳು ಯಾವುವು? ಆ ನಿಯಮಗಳನ್ನು ಪಾಲಿಸುತ್ತಿದ್ದರೆ ಏನಾಗುತ್ತದೆ? ದೇವಸ್ಥಾನದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರದು? ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾವು ದೇವಸ್ಥಾನದಲ್ಲಿ ದೇವರ ಎದುರು ನಿಲ್ಲಬಾರದು. ಕಾರಣ, ದೇವರ ಮುಖದಿಂದ ನಮಗೆ ತಿಳಿದಂತೆ ಒಂದು ರೀತಿಯ ಪ್ರಭೆ, ಶಕ್ತಿ ಹೊರಹೊಮ್ಮುತ್ತಾ ಇರುತ್ತದೆ. ಹಾಗೆ ಹೋಗುವಾಗ ನಾವು ದೇವರ ಎದುರು ನಿಂತಾಗ ಆ ಪ್ರಭೆಯನ್ನು ತಡೆದುಕೊಳ್ಳುವ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇರುವುದಿಲ್ಲ. ಆದ್ದರಿಂದ ನೇರವಾಗಿ ದೇವರ ಮುಂದೆ ಯಾವತ್ತೂ ನಾವು ನಿಂತು ನಮಸ್ಕಾರ ಮಾಡಬಾರದು. ನಾವು ದೇವಸ್ಥಾನಕ್ಕೆ ಹೋದಾಗ ಎಂದಿಗೂ ಜೋರಾಗಿ ಮಾತನಾಡುವುದಾಗಲಿ ಅಥವಾ ನಗುವುದಾಗಲಿ ಕೂಡ ಮಾಡಬಾರದು. ಹೀಗೆ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ಏಕಾಗ್ರತೆ ಕಡಿಮೆ ಆಗುತ್ತದೆ ಮತ್ತು ದೇವರ ಧ್ಯಾನಕ್ಕೆ ಅಡ್ಡಿ ಉಂಟಾಗುತ್ತದೆ. ನಾವು ಹೀಗೆ ಮಾಡುವುದರಿಂದ ಇತರೆ ಭಕ್ತಾದಿಗಳಿಗೂ ಕೂಡ ಅದು ತೊಂದರೆ ಉಂಟು ಮಾಡುತ್ತದೆ. ಇನ್ನು ದೇವರ ಮುಂದೆ ನಿಂತು ಯಾವುದೇ ವ್ಯಕ್ತಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವರ ಮುಂದೆ ನಿಲ್ಲಬಾರದು. ಅಷ್ಟೇ ಅಲ್ಲದೆ ಅವರ ಮಧ್ಯೆ ನಡೆದುಕೊಂಡು ಸಹ ಹೋಗಬಾರದು. ಹೀಗೆ ಮಾಡುವುದರಿಂದ ಅವರ ಪ್ರಾರ್ಥನೆಗೆ ತೊಂದರೆ ಕೊಟ್ಟಂತಾಗುತ್ತದೆ. ಕೆಲವರಿಗೆ ದೇವರಿಗೆ ಪ್ರದಕ್ಷಿಣೆ ಹೇಗೆ ಹಾಕಬೇಕು ಎನ್ನುವ ಜ್ಞಾನವೂ ಕೂಡ ಇರುವುದಿಲ್ಲ. ಅಪ್ರದಕ್ಷಿಣೆ ಅಂದರೆ ಉಲ್ಟಾ ಪ್ರದಕ್ಷಿಣೆ ಕೆಲವೊಬ್ಬರು ಹಾಕುತ್ತಾರೆ. ಹೀಗೆ ಅಪ್ರದಕ್ಷಿಣೆ ಹಾಕುವುದು ಶ್ರೇಯಸ್ಸಲ್ಲ. ಯಾವಾಗಲೂ ನಮ್ಮ ಬಲಬದಿಯಿಂದ ಪ್ರದಕ್ಷಿಣೆ ಹಾಕಬೇಕು. ಮತ್ತು ನೆನಪಿಟ್ಟುಕೊಳ್ಳಿ, ಶಿವಲಿಂಗಕ್ಕೆ ಮಾತ್ರ ಅರ್ಧ ಪ್ರದಕ್ಷಿಣೆ ಕೂಡ ಹಾಕಬೇಕು. ತೀರ್ಥವನ್ನು ಸ್ವೀಕರಿಸುವಾಗ 3 ಬಾರಿ ಬೇರೆ ಬೇರೆಯಾಗಿ ಒಂದರ ಬಳಿಕ ಇನ್ನೊಂದು ಬೇರೆಯದಂತೆ ಸ್ವೀಕರಿಸಬೇಕು. ಒಂದೇ ಬಾರಿ 3 ತೀರ್ಥವನ್ನು ಸೇವಿಸಬಾರದು. ಒಂದೇ ಬಾರಿ ತೀರ್ಥವನ್ನು ಕೈಯಲ್ಲಿ 3 ಸಾರಿ ಹಾಕಿಕೊಂಡು ಒಂದೇ ಸಾರಿ ಸೇವಿಸಬಾರದು. ಬತ್ತಿಯನ್ನು ಎಣ್ಣೆಯಲ್ಲಿ ನೆನೆಸಿ ಹೊತ್ತಿಸಬೇಕು. ಅದರಿಂದ 2 ಬತ್ತಿಗಳನ್ನು ಬೆಳಗಬೇಕು. ಬೆಳಗಿನ ವೇಳೆ ಪೂರ್ವ ದಿಕ್ಕಿನ ಕಡೆಗೆ 2 ಬತ್ತಿಗಳು ಇರುವಂತೆ ದೀಪದ ಮುಖ ಇರಬೇಕು. ಸಂಜೆ ವೇಳೆ 1 ಬತ್ತಿ ಪೂರ್ವಕ್ಕೆ, ಇನ್ನೊಂದು ಬತ್ತಿ ಪಶ್ಚಿಮಕ್ಕೆ ಇರಬೇಕು. ಈ ರೀತಿ ಮಾಡುವುದರಿಂದ ಜ್ಞಾನ ಹಾಗೂ ಶಕ್ತಿ ನಿಮಗೆ ಲಭಿಸುತ್ತದೆ. ಪ್ರದಕ್ಷಿಣೆ ಹಾಕುವುದರಲ್ಲೂ ವಿಧಾನಗಳಿವೆ ಸ್ನೇಹಿತರೆ. ಗಣೇಶನ ದೇವಸ್ಥಾನಕ್ಕೆ 1 ಪ್ರದಕ್ಷಿಣೆ, ಈಶ್ವರನ ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆ, ದೇವತೆಗಳು ಅಂದರೆ ದುರ್ಗೆ, ಪಾರ್ವತಿ, ಯಲ್ಲಮ್ಮ, ಮೂಕಾಂಬಿಕೆ ಇಂತಹ ಹಲವಾರು ದೇವತೆಗಳಿಗೆ 4 ಬಾರಿ ಪ್ರದಕ್ಷಿಣೆಗಳನ್ನು ಹಾಕಬೇಕು. ವಿಷ್ಣು ಮೂರ್ತಿಗೆ 4 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಆಲದ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಪ್ರಸಾದವನ್ನು ಸ್ವೀಕರಿಸಿದಾಗ ಅದನ್ನು ಸಂಪೂರ್ಣವಾಗಿ ಸೇವಿಸಬೇಕು. ಅದನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಬಿಸಾಡಬಾರದು. ದೀಪವನ್ನು ಬಾಯಿಯಿಂದ ಯಾವತ್ತೂ ಆರಿಸಬಾರದು. ಒಂದು ದೀಪದ ಬೆಳಕಿನಿಂದ 2ನೇ ದೀಪವನ್ನು ಬೆಳಗಿಸಬಾರದು. ದೀಪ ಬೆಳಗಿದ ಕೂಡಲೇ ಮನೆಯಿಂದ ಹೊರಗೆ ಹೋಗಬಾರದು. ದೇವಾಲಯಕ್ಕೆ ಹೋದಾಗ ವಿಗ್ರಹಕ್ಕೆ ಎದುರಾಗಿ ನಿಂತು ನಮಸ್ಕಾರ, ಸ್ತೋತ್ರಗಳನ್ನು ಪಠಿಸಬಾರದು. ಪಕ್ಕಕ್ಕೆ ನಿಂತು ಕೈ ಜೋಡಿಸಿ ನಮಸ್ಕರಿಸಿ ಬೇಡಿಕೊಳ್ಳಬೇಕು. ದೇವರ ಪೂಜೆಗೆ ಬಳಸುವ ಆಸನ ಬೇರೆ ಕೆಲಸಕ್ಕೆ ಯಾವತ್ತೂ ಬಳಸಬಾರದು. ಪುರುಷರು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬಹುದು. ಮಹಿಳೆಯರು ಯಾವತ್ತೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು. ಮಹಿಳೆಯರು ಮೊಣಕಾಲಿನ ಮೇಲೆ ಬಾಗಿ ನೆತ್ತಿಯನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡಬೇಕು. ದೇವಸ್ಥಾನಕ್ಕೆ ಹೋದಾಗ ಶಿವಲಿಂಗಕ್ಕೂ ಹಾಗೂ ನಂದಿಯ ನಡುವೆ ಯಾವತ್ತೂ ನಡೆಯಬಾರದು. ಯಾವುದೇ ದೇವಾಲಯಕ್ಕೆ ಹೋದರೂ ಮೊದಲು ಧ್ವಜಸ್ತಂಭವನ್ನು ದರ್ಶಿಸಬೇಕು.
ಶಿವಾಲಯಕ್ಕೆ ಹೋದಾಗ ಮೊದಲು ನವಗ್ರಹವನ್ನು ದರ್ಶಿಸಿ ಪ್ರದಕ್ಷಿಣೆ ಹಾಕಬೇಕು. ದೇವಸ್ಥಾನದಿಂದ ಮನೆಗೆ ವಾಪಸ್ಸು ಬಂದಾಗ ಯಾವತ್ತೂ ಸ್ನಾನ ಮಾಡುವುದಾಗಲಿ ಕೈಕಾಲು ತೊಳೆದುಕೊಳ್ಳುವುದಾಗಲಿ ಮಾಡಬಾರದು. ದೇವಸ್ಥಾನಕ್ಕೆ ಹೋಗಿ ಇನ್ನೊಬ್ಬರಿಗೆ ಕೆಡಕು ಮಾಡುವ ಪೂಜೆ ಅಥವಾ ಸಂಕಲ್ಪವನ್ನು ಯಾವತ್ತೂ ಮಾಡಬಾರದು. ಕಾಮಾಸಕ್ತ ವಿಚಾರಗಳಿಂದ ಮನಸ್ಸಿನಿಂದ ದೂರಿರಬೇಕು. ದೇಗುಲಗಳಲ್ಲಿ ಇತರ ವಿಷಯಗಳಲ್ಲಿ ಹರಟೆ ಹೊಡೆಯುತ್ತಾ ಯಾವತ್ತೂ ಕೂಡಬಾರದು. ಭಕ್ತಿಯಿಂದ ಮನದಲ್ಲಿ ಪ್ರಾರ್ಥಿಸಬೇಕು. ಒಂದೇ ಕೈಯಿಂದ ನಮಸ್ಕಾರ ಮಾಡುವುದು ಯಾವತ್ತೂ ಒಳ್ಳೆಯದಲ್ಲ. ಸಾಧ್ಯವಾದರೆ ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಕು. ದೇವಸ್ಥಾನಗಳಿಗೆ ಹೋದಾಗ ದೇವರ ದರ್ಶನ ಪಡೆದು ದೇವರಿಗೆ ಪ್ರದಕ್ಷಿಣೆ ಹಾಕುವುದನ್ನು ನಾವು ಮಾಡಿಯೇ ತೀರುತ್ತೇವೆ. ಕೊನೆಯಲ್ಲಿ ದೇವಸ್ಥಾನದಿಂದ ಹೊರಬರುವಾಗ ಹಾಗೆಯೇ ಹೊರಗೆ ಬರಬಾರದು. ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಕುಳಿತು ಆಮೇಲೆ ದೇವಸ್ಥಾನದಿಂದ ಹೊರಗೆ ಹೋಗಬೇಕು. ದೈವ ದರ್ಶನ ನಂತರ ಗುಡಿಯಲ್ಲಿ ಕುಳಿತುಕೊಳ್ಳಬೇಕು. ದೇವಸ್ಥಾನದ ಪ್ರಾಂಗಣದಲ್ಲಿ ಎಲ್ಲಾದರೂ ಮೌನದಿಂದ ಕಣ್ಮುಚ್ಚಿಕೊಂಡು ಮನಸ್ಸನ್ನು ದೈವದ ಜೊತೆಗೆ ಒಂದು ಮಾಡಬೇಕು. ನಮ್ಮ ಅಂತಸ್ತು, ಶ್ರೀಮಂತಿಕೆ, ಶ್ರೇಷ್ಠತೆ, ಅಹಂಕಾರ, ಸಿಟ್ಟು, ಅಧಿಕಾರ ಇವುಗಳೆಲ್ಲವೂ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಹತ್ತಿರವೂ ಸುಳಿಯಬಾರದು. ದೇವರಿಗೆ ಶ್ರೀಮಂತನು ಒಂದೇ, ಬಡವನು ಒಂದೇ. ಈ ವಿಷಯವನ್ನು ಯಾರೂ ಮರೆಯಬಾರದು. ದೇವಸ್ಥಾನದಲ್ಲಿ ಲಂಚ ಕೊಟ್ಟು ಯಾವತ್ತೂ ದೇವರ ದರ್ಶನ ಪಡೆಯಬಾರದು. ಹೀಗೆ ಮಾಡುವುದರಿಂದ ಬೇರೆ ಭಕ್ತನಿಗೆ ತೊಂದರೆಯಾಗುತ್ತದೆ. ಇದು ದೇವರಿಗೆ ತೊಂದರೆ ಕೊಟ್ಟಂತೆ. ಇದೊಂದು ಘೋರ ಅಪರಾಧವೆಂದು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ದೇವರ ಸನ್ನಿಧಿಯಲ್ಲಿ ಎಂಥವನು ಇದ್ದರೂ ದೊಡ್ಡಸ್ತಿಕೆಯನ್ನು ಯಾವತ್ತೂ ಪ್ರದರ್ಶಿಸಬಾರದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಚರ್ಮದಿಂದ ಮಾಡಿದ ಯಾವುದೇ ವಸ್ತುವನ್ನು ಸಹ ನಾವು ದೇವಸ್ಥಾನದ ಒಳಗೆ ಕೊಂಡೊಯ್ಯಬಾರದು. ಚರ್ಮವನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ. ಚರ್ಮದ ಬೆಲ್ಟ್ ಆಗಲಿ, ಚರ್ಮದ ವಸ್ತುಗಳಾಗಲಿ, ಚರ್ಮದ ಚಪ್ಪಲುಗಳಾಗಲಿ ದೇವಸ್ಥಾನಕ್ಕೆ ಒಳಗೆ ಹೋಗುವಂತಿಲ್ಲ. ಇಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನು ಇಷ್ಟು ದಿನ ನೀವು ಮಾಡಿದ್ದರೆ ಅವುಗಳನ್ನೆಲ್ಲ ತಿದ್ದುಕೊಂಡು ಇನ್ನು ಮೇಲಾದರೂ ಇಂಥ ತಪ್ಪುಗಳನ್ನು ಮಾಡದೆ ದೇವಸ್ಥಾನವನ್ನು ಭೇಟಿ ಕೊಡಿ. ನಮ್ಮ ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ಬ್ರಹ್ಮಾಂಡ ಹಿಂದೆ ಖಾಲಿಯಾಗಿತ್ತು. ಪ್ರತಿಯೊಂದು ಕಡೆ, ಪ್ರತಿಯೊಂದು ದಿಕ್ಕಿನಲ್ಲಿ ಕೇವಲ ಅಂಧಕಾರ ತುಂಬಿತ್ತು. ಕೆಲವು ಶತಮಾನಗಳ ನಂತರ ಅಚಾನಕ್ಕಾಗಿ ಒಂದು ಶಿವಲಿಂಗ ಪ್ರತ್ಯಕ್ಷವಾಗುತ್ತದೆ. ಆ ನಂತರ ಈ ಸಂಪೂರ್ಣ ಬ್ರಹ್ಮಾಂಡ ಶಕ್ತಿಯಿಂದ ಪ್ರಜ್ವಲಗೊಳ್ಳುತ್ತದೆ. ಶಿವಲಿಂಗದ ಉದ್ಭವದ ನಂತರ ಈ ಬ್ರಹ್ಮಾಂಡದಲ್ಲಿ ಗಾಳಿ, ನೀರು, ಬೆಳಕು ಒಂದೊಂದಾಗಿ ಹುಟ್ಟಲು ಪ್ರಾರಂಭಿಸುತ್ತವೆ. ಇದೇ ಕಾರಣ ಬ್ರಹ್ಮಾಂಡದಲ್ಲಿ ಇರುವಂತಹ ಹಾಗೂ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ವಸ್ತುವಿನ ಮೇಲೆ ಆ ಭಗವಂತ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಬ್ರಹ್ಮಾಂಡದ ಕಣ ಕಣದಲ್ಲೂ ತುಂಬಿರುವ ಶಕ್ತಿ ಶಿವನಾಗಿದ್ದಾನೆ. ಇದೇ ಕಾರಣ ಶಿವನೇ ಆದಿ, ಶಿವನೇ ಅಂತ್ಯ ಆಗಿದ್ದಾನೆ. ನೀವು ಧ್ಯಾನಮಗ್ನರಾಗಿ ದೇವರ ಪೂಜೆ ಮಾಡುವಾಗ ನಿಮ್ಮ ಆತ್ಮ ಹಾಗೂ ಹೃದಯದ ಸಂಪರ್ಕ ದೇವರ ಜೊತೆ ಆಗುತ್ತದೆ. ಒಂದು ವೇಳೆ ಕೇವಲ ನಿಮ್ಮ ದೇಹ ದೇವಸ್ಥಾನದಲ್ಲಿ ಅಥವಾ ಪೂಜೆ ಮನೆಯಲ್ಲಿದ್ದು ನಿಮ್ಮ ಚಿತ್ತ ಬೇರೆ ಕಡೆ ಇದ್ದರೆ ನೀವು ಪೂಜೆ ಮಾಡುವುದರಲ್ಲಿ, ಭಗವಂತನ ಧ್ಯಾನ ಮಾಡುವುದರಲ್ಲಿ ಯಾವುದೇ ಪ್ರಯೋಜನವೇ ಇಲ್ಲ. ಆ ಭಗವಂತ ಸರ್ವವ್ಯಾಪಿಯಾಗಿದ್ದಾನೆ. ಭೂಮಿ ಮೇಲೆ ಇರುವ ಜೀವಂತ ಹಾಗೂ ನಿರ್ಜೀವ ವಸ್ತುಗಳಲ್ಲಿ ವಾಸವಾಗಿದ್ದಾನೆ. ಇದೇ ಕಾರಣ ನಿಮ್ಮ ಅಂತರಾತ್ಮ ಈಶ್ವರನ ಜೊತೆ ಸಂಬಂಧ ಮಾಡಿದಾಗ ಆ ಭಗವಂತ ನಿಮಗೆ ಕೆಲವೊಂದು ಸಂಕೇತಗಳನ್ನು ಕೊಡುತ್ತಾನೆ. ಆ ಸಂಕೇತಗಳು ತುಂಬ ಸಾಧಾರಣವಾಗಿರುತ್ತವೆ ಹಾಗೂ ಸಹಜವಾಗಿರುತ್ತವೆ, ಆದರೆ ಅವು ಅಪ್ರತಿಮವಾಗಿರುತ್ತವೆ. ಆದರೆ ಇಂತಹ ಸಂಕೇತಗಳ ಬಗ್ಗೆ ನಾವು ದುರ್ಲಕ್ಷ್ಯ ವಹಿಸುತ್ತೇವೆ ಹಾಗೂ ಆ ಭಗವಂತನ ಸಂಕೇತಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗುತ್ತೇವೆ. ಸರ್ವವ್ಯಾಪಿ ಭಗವಂತ ಪ್ರತಿಯೊಬ್ಬ ಮನುಷ್ಯನ ಆತ್ಮದ ಜೊತೆ, ಜೀವಗಳ ಜೊತೆ ಸಂಬಂಧವನ್ನು ಬೆಳೆಸುತ್ತಾನೆ. ಯಾವಾಗ ನಾವು ಪೂಜೆ ಹಾಗೂ ಧ್ಯಾನವನ್ನು ಮಾಡುತ್ತೇವೋ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಕಾರಾತ್ಮಕವನ್ನು ಹೋಗಲಾಡಿಸಿ ಸಕಾರಾತ್ಮಕವನ್ನು ಉದಯ ಮಾಡುತ್ತದೆ. ಇದೇ ಕಾರಣ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಪ್ರಸನ್ನತೆ ಉಂಟಾಗುತ್ತದೆ. ದುಃಖದ ವಾತಾವರಣ ಕೂಡ ಸಂತೋಷದಲ್ಲಿ ಮಾರ್ಪಡಿಸುತ್ತದೆ. ನೀವು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ, ಎಂಥ ದುಃಖದಲ್ಲಿದ್ದರೂ, ಎಂಥ ಸ್ಟ್ರೆಸ್ನಲ್ಲೂ ಇದ್ದರೂ ಕೂಡ ನಿಮಗೊಂದು ಹೊಸ ಚೈತನ್ಯ ಮೂಡುತ್ತದೆ. ಕಾರಣ ಈ ಸಕಾರಾತ್ಮಕ ಶಕ್ತಿಗಳ ಸ್ವರೂಪವೇ ಆಗಿರುತ್ತದೆ. ಕೆಲವೊಂದು ಸಾರಿ ವಿದ್ಯಾರ್ಥಿಗಳು ಓದುವಾಗ, ಅಂದರೆ ತಾಯಿ ಶಾರದೆ ಹಾಗೂ ಸರಸ್ವತಿಯನ್ನು ನೆನೆಸಿಕೊಂಡಾಗ ಅವರ ಕಣ್ಣಲ್ಲಿ ಇದ್ದಕ್ಕಿದ್ದ ಹಾಗೆ ಕಣ್ಣೀರು ಬರಲು ಪ್ರಾರಂಭಿಸುತ್ತದೆ ಹಾಗೂ ಏನೋ ಒಂದು ಹೊಸ ಚೈತನ್ಯ ಶಕ್ತಿ ಅವರಲ್ಲಿ ಮೂಡುತ್ತದೆ ಹಾಗೂ ಜೀವನವನ್ನೇ ಬದಲಾಯಿಸುವಂತಹ ಒಂದು ದಿಕ್ಕು ಅವರಿಗೆ ತೋಚುತ್ತದೆ. ಇದರ ಅರ್ಥ ಇಷ್ಟೇ, ವಿದ್ಯಾರ್ಥಿಗಳ ಮೇಲೆ ಆ ದೇವಿಯ ಕೃಪೆ ತೋರುತ್ತಿದೆ ಎಂದರ್ಥ.
ಕೆಲವೊಂದು ಸಾರಿ ಭಗವಂತನಿಗೆ ಸಂಬಂಧಪಟ್ಟ ಕೆಲವು ಪ್ರವಚನಗಳನ್ನು, ಪುರಾಣಗಳ ಕಥೆಯನ್ನು ಕೇಳಿದಾಗ ಮೈಯೆಲ್ಲ ರೋಮಾಂಚನಗೊಳ್ಳುತ್ತದೆ. ಆ ಭಗವಂತನ ಅದ್ಭುತ ಶಕ್ತಿಯನ್ನು ಅನುಭವಿಸುತ್ತಾ ನಮ್ಮ ಕಣ್ಣಲ್ಲಿ ನೀರು ಬರಲು ಪ್ರಾರಂಭಿಸುತ್ತದೆ. ಹೀಗೆ ಆ ಭಗವಂತನ ಮೇಲೆ ನಮ್ಮ ವಿಶ್ವಾಸವು ಹೆಚ್ಚಾಗುತ್ತಾ ಹೋಗುತ್ತದೆ. ಸ್ನೇಹಿತರೆ, ನಿಮಗೂ ಕೂಡ ಈ ಥರದ ಸಂಕೇತಗಳೇನಾದರೂ ದೊರಕಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಕಾರಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂತಹದೇ ಕೆಲವು ಅದ್ಭುತ ಸಂಕೇತಗಳನ್ನು ಆ ಭಗವಂತ ಯಾವ ರೀತಿ ಕೊಡುತ್ತಾನೆ ಅನ್ನುವುದನ್ನು ಸಂಪೂರ್ಣವಾಗಿ ಹೇಳೋಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ಈ ಥರದ ಸಂಕೇತಗಳು ನಿಮಗೆ ದೊರೆತಿದ್ದರೆ ಇದರ ಅರ್ಥ ಆ ಭಗವಂತ ನಿಮಗೆ ಏನೋ ಹೇಳಲು ಬಯಸುತ್ತಿದ್ದಾನೆ ಎಂದರ್ಥ. ಬನ್ನಿ ಹಾಗಾದರೆ ಆ ಅದ್ಭುತ ಸಂಕೇತಗಳ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಒಂದು ವೇಳೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧ್ಯಾನ ಮಾಡುವಾಗ ಅಥವಾ ಭಗವಂತನ ಪೂಜೆ ಮಾಡುವಾಗ ತನ್ನಂತಾನೇ ಕಣ್ಣಲ್ಲಿ ಕಣ್ಣೀರು ಬರುವುದು ಸಹಜ ಪ್ರಕ್ರಿಯೆ ಅಲ್ಲ. ಕಾರಣ ನಿಮ್ಮ ಧ್ಯಾನ, ನಿಮ್ಮ ಪೂಜೆ ಆ ಭಗವಂತನಿಗೆ ಮುಟ್ಟಿದೆ ಎಂದರ್ಥ. ಇದರ ನಿಗೂಢ ಅರ್ಥ ನಿಮ್ಮ ಆತ್ಮ ಹಾಗೂ ದೇವರ ನಡುವೆ ಇರುವಂತಹ ಆ ಶಕ್ತಿ ನಡುವೆ ಮಿಲನ ಆಗಿದೆ ಎಂದರ್ಥ. ಇದೇ ಸಂದರ್ಭದಲ್ಲಿ ನಿಮ್ಮ ಮನೋಕಾಮನೆಯನ್ನು ಭಗವಂತನ ಜೊತೆ ಹಂಚಿಕೊಂಡರೆ ನಿಮ್ಮ ಬೇಡಿಕೆಗಳು ಈಡೇರುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯೂ ಫಲ ಕೊಡುತ್ತದೆ ಎಂದು ನಂಬಲಾಗಿದೆ. ಹೆಚ್ಚಾಗಿ ಭಕ್ತರು ಇದನ್ನು ಸುಯೋಗ ಅಂದುಕೊಂಡು ಇದರ ಬಗ್ಗೆ ಹೆಚ್ಚು ಒತ್ತು ಕೊಡುವುದಿಲ್ಲ, ತಮ್ಮ ಧ್ಯಾನದಲ್ಲಿ ಮುಳುಗಿಬಿಡುತ್ತಾರೆ. ಪುರಾಣಗಳ ಪ್ರಕಾರ ಇದು ನಿಜವಾಗಲೂ ಈಶ್ವರನಲ್ಲಿ ಬೇಡುವಂತಹ ಒಂದು ಸರ್ವೋತ್ತಮ ಕಾಲವಾಗಿದೆ. ಹೀಗೆ ಧ್ಯಾನ ಮಾಡುತ್ತಿರುವಾಗ, ಪೂಜೆ ಮಾಡುತ್ತಿರುವಾಗ ನಿಮ್ಮ ಕಣ್ಣಲ್ಲಿ ನಿಮಗೆ ಗೊತ್ತಿರದ ಹಾಗೆ ಕಣ್ಣೀರು ಬರುತ್ತಾ ಇದ್ದರೆ ನಿಮ್ಮ ಸುಖ ದುಃಖಗಳನ್ನು ಆ ಭಗವಂತನ ಜೊತೆ ಹಂಚಿಕೊಂಡರೆ ಆ ಭಗವಂತ ನಿಮಗೆ ಒಳ್ಳೆಯದೇ ಮಾಡುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪೂಜೆ ಹಾಗೂ ಧ್ಯಾನ ಮಾಡುವಾಗ ನಿಮ್ಮ ಕಣ್ಣಿಂದ ನೀರು ಬರುತ್ತಾ ಇದ್ದರೆ ಇದರ ಇನ್ನೊಂದು ಅರ್ಥ ನಿಮ್ಮ ಆತ್ಮದಲ್ಲಿ ಇದ್ದಂತಹ ನಕಾರಾತ್ಮಕವನ್ನು ಹೋಗಲಾಡಿಸಿ ಸಕಾರಾತ್ಮಕವನ್ನು ತುಂಬುವಂತಹ ಒಂದು ಸರಳ ಪ್ರಕ್ರಿಯೆಯಾಗಿದೆ. ಹಾಗೂ ನಿಮ್ಮ ಆತ್ಮ ಶುದ್ಧಿಯಾಗುತ್ತಿದೆ ಎಂದು ನಂಬಲಾಗಿದೆ. ನಿಮ್ಮ ಅಂತಃಕರಣ ಪರಿಶುದ್ಧಿಯನ್ನು ಪಡೆಯುತ್ತಿದೆ ಎಂದರ್ಥ. ನಿಮ್ಮ ಆತ್ಮ ಶುದ್ಧೀಕರಣಕ್ಕೆ ಧ್ಯಾನದಲ್ಲಿದ್ದಾಗ ಬರುವಂತಹ ಕಣ್ಣೀರು ಇದೇ ನಿಮಗೆ ಸಂಕೇತವಾಗಿದೆ. ಪೂಜೆ ಮಾಡುವಾಗ ಮತ್ತೊಂದು ದೊಡ್ಡ ಸಂಕೇತ ಅಂದರೆ ಉರಿಯುತ್ತಿರುವ ದೀಪ ಹೆಚ್ಚಾಗಿ ಪ್ರಜ್ವಲ ಹೊಂದುವುದು. ಪುರಾಣಗಳ ಪ್ರಕಾರ ಅಗ್ನಿ ಪಂಚತತ್ವದಲ್ಲಿ ಒಂದಾಗಿದೆ. ಈ ಪಂಚತತ್ವದಲ್ಲಿ ಭಗವಂತ ನೆಲೆಸಿದ್ದಾನೆ. ನೀವು ಪೂಜೆ ಮಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ನೀವು ಬೆಳೆಸಿದ ದೀಪ ಅಥವಾ ಜ್ಯೋತಿ ಹೆಚ್ಚು ಪ್ರಜ್ವಲ ಆದರೆ ಇದು ಈಶ್ವರನ ಒಂದು ಅದ್ಭುತ ಸಂಕೇತವಾಗಿದೆ. ಅಂದರೆ ನಿಮ್ಮ ಧ್ಯಾನ, ನಿಮ್ಮ ಪೂಜೆ, ನಿಮ್ಮ ಶ್ರದ್ಧೆಯ ಬಗ್ಗೆ ಭಗವಂತನಿಗೆ ಮೆಚ್ಚುಗೆಯಾಗಿದೆ ಎಂದರ್ಥ. ಇಂಥ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಮನೋಕಾಮನೆಯನ್ನು ಭಗವಂತನಲ್ಲಿ ಇಡುವುದು ಸೂಕ್ತವಾಗಿದೆ. ಮತ್ತೊಂದು ಅದ್ಭುತ ಸಂಕೇತ ಎಂದರೆ ನಾವು ಹಚ್ಚಿದ ಅಗರಬತ್ತಿ ಹೊಗೆ ಇದ್ದಕ್ಕಿದ್ದ ಹಾಗೆ ಭಗವಂತನ ಕಡೆ ದಿಕ್ಕು ಬದಲಿಸುವುದು. ನೀವು ಪೂಜೆ ಮಾಡುವಾಗ ನೀವು ಹಚ್ಚಿದ ಅಗರಬತ್ತಿ ತನ್ನ ದಿಕ್ಕನ್ನು ಬದಲಾಯಿಸಿ ಭಗವಂತನ ಕಡೆ ಹೋದರೆ ಭಗವಂತ ನಿಮ್ಮ ಪೂಜೆಯನ್ನು, ನಿಮ್ಮ ಧ್ಯಾನವನ್ನು ಮೆಚ್ಚಿಕೊಂಡಿದ್ದಾನೆ ಎಂದರ್ಥ. ಮತ್ತೊಂದು ಇಂತಹದೇ ಒಂದು ಸಂಕೇತ, ನೀವು ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಭಗವಂತನ ಮೇಲೆ ಹಾಕಿರುವ ಹೂಗಳು ನಿಮ್ಮ ಕಡೆ ಬೀಳುವುದು. ಇದರ ಅರ್ಥ ನಿಮ್ಮ ಪೂಜೆ ಭಗವಂತನಿಗೆ ಒಪ್ಪಿಗೆಯಾಗಿದೆ ಹಾಗೂ ಆ ಭಗವಂತ ನಿಮಗೆ ಪ್ರಸಾದ ರೂಪದಲ್ಲಿ ಹೂವನ್ನು ಕೊಟ್ಟಿರುವುದು ಒಂದು ಶುಭ ಸಂಕೇತವಾಗಿದೆ. 5ನೆಯ ಸಂಕೇತ ಅಂದರೆ ಒಂದು ವೇಳೆ ನೀವು ಪೂಜೆ ಮಾಡುವಾಗ ಹಾಗೂ ದೇವರ ಧ್ಯಾನ ಮಾಡುವಾಗ ನಿಮ್ಮ ಮನೆಗೆ ಆಕಳು ಬರುವುದು. ಇದನ್ನು ಎಲ್ಲಕ್ಕಿಂತ ದೊಡ್ಡ ಶುಭ ಸಂಕೇತ ಎಂದು ನಂಬಲಾಗಿದೆ. ಇಂಥ ಸಂದರ್ಭದಲ್ಲಿ ಆಕಳಿಗೆ ಅಂದರೆ ಗೋಮಾತೆಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಪ್ರಸಾದವನ್ನು ನೀಡಬೇಕು ಹಾಗೂ ನಿಮ್ಮ ಮನೋಕಾಮನೆಯನ್ನು ಗೋಮಾತೆಯ ಜೊತೆ ಹಂಚಿಕೊಳ್ಳಬೇಕು. ಹೀಗೆ ಮಾಡಿದರೆ ನಿಮ್ಮ ಮನೋಕಾಮನೆಗಳು ಈಡೇರುತ್ತವೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೌದು ಸ್ನೇಹಿತರೆ, ಈ 5 ಸಂಕೇತಗಳು ಒಂದು ವೇಳೆ ನೀವು ಧ್ಯಾನ ಮಾಡುವಾಗ, ಪೂಜೆ ಮಾಡುವಾಗ ನಿಮಗೆ ಸಿಕ್ಕರೆ ನಿಮ್ಮ ಆರಾಧನೆ ಭಗವಂತನಿಗೆ ಮೆಚ್ಚುಗೆ ಆಗಿದೆ ಎಂದರ್ಥ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಧ್ಯಾನ, ನಿಮ್ಮ ನಿಷ್ಠೆ ಭಗವಂತನಾಡಿ ಇರಬೇಕು. ಆಗ ಮಾತ್ರ ಇಂತಹ ಸಂಕೇತಗಳು ದೊರೆಯುತ್ತವೆ ಎಂದು ಹೇಳಲಾಗಿದೆ. ಸುಮ್ಮನೆ ಕಾಟಾಚಾರಕ್ಕೆ ಭಗವಂತನ ಧ್ಯಾನ ಮಾಡಿದರೆ ಅದು ಸಲ್ಲದು. ನಿಮ್ಮ ಆತ್ಮ, ನಿಮ್ಮ ದೇಹ ಕೂಡ ಭಗವಂತನ ಧ್ಯಾನದಲ್ಲಿ ಲೀನವಾಗಿರಬೇಕು. ಆಗ ಮಾತ್ರ ಇಂತಹ ಸಂಕೇತಗಳು ಸಿಗುತ್ತವೆ. ಸುಮ್ಮನೆ ಕಾಟಾಚಾರಕ್ಕೆ ಧ್ಯಾನ ಮಾಡುವುದು, ಪೂಜೆ ಮಾಡುವುದರಿಂದ ಯಾವುದೂ ಸಿಗುವುದಿಲ್ಲ. ಬದಲಾಗಿ ನಿಮ್ಮ ವೇಳೆ ಕೂಡ ವ್ಯರ್ಥವಾಗುತ್ತದೆ.